ದರ್ಶನ್ ಅವರು ಅರಕೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬಸ್ನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಬಾಂಧವರು ಕ್ರಮಸಂಖ್ಯೆ 20ಕ್ಕೆ ಕ್ರಮಸಂಖ್ಯೆ 20. ಆದ್ರೆ ತೋರಿಸೋ ಅಭಿಮಾನ ಯಾವ ಕೈಲಿ ಕೊಟ್ಟು ಬರೋಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಒಂದು ಮಾತೈತೇನೆ, ಚಿತ್ರರಂಗದಲ್ಲಿ 4 ಕೆಲಸರು ಅದು ದರ್ಶನ್ ಅಲ್ಲ. ದರ್ಶನ್ ಅಂತ 100 ಜನ ಹುಟ್ಟು ಬಂದು ಹುಟ್ಟೋದ್ರು ಕೂಡ ಆ 4 ಹೇಳ್ಬೇಕಾಗಲ್ಲ. ಒಂದು ರಾಜ್ಕುಮಾರ್ ಅವ್ರದ್ದು, ಒಂದು ವಿಷ್ಣುವರ್ಧನ್ ಅವ್ರದ್ದು, ಶಂಕರಣ್ಣ ಅವ್ರದ್ದು, ಅದು ಬಿಟ್ಟರೆ ಅಪ್ಪಾಜಿ ಅವ್ರದ್ದು. ಏನಕ್ಕೆ ಅಂದ್ರೆ ನೀವು ತೋರಿಸಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಅಪ್ಪಾಜಿ ಅವರು ನೀವು ಜಾಸ್ತಿನೇ ತೋರಿಸಿದ್ದೀರ. ಅದು ಸೇವೆಲ್ಲ ಮಾಡಿದ್ದೀರ. ಅದೇ ಸ್ಥಾನಕ್ಕೆ ಅಮ್ಮ ಬಂದು ನಿಮಗೆ ಸೇವೆ ಮಾಡೋದಕ್ಕೆ ಪ್ರೇಮಾಸಂಖ್ಯೆ ಬಂದು 20, ಸುಮಲತಾ ಅಂಬರೀಶ್ ನಾನು ಇನ್ನೊಂದ್ಸಲ ಹೇಳ್ತೀನಿ, ಪ್ರೇಮಾಸಂಖ್ಯೆ 20 ಸುಮಲತಾ ಅಂಬರೀಶ್. ಏನಕ್ಕೆ ನೀವು ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ಕನ್ಫ್ಯೂಸ್ ಆಗ್ತಾರೆ. ದಯವಿಟ್ಟು ಪ್ರೇಮಾಸಂಖ್ಯೆ 19 ನೋಡಿ ಅವರಿಗೆ ಮತ ಹಾಕ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀವಿ. ನನ್ನ ಸರಿಯಾದ
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.